ಉಡುಪಿ ಜಿಲ್ಲೆಯ ಉದ್ಯಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದ ಸಂಪರ್ಕ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದೆ. ಉದ್ಯಾವರ ಪೇಟೆಯಿಂದ ಸಿದ್ಧಿವಿನಾಯಕ ದೇವಸ್ಥಾನ ಮುಂಭಾಗ ಹಾದು ಹೋಗುವ ರಸ್ತೆ ಗುಂಡಿಯಲ್ಲಿ ನೀರು ನಿಂತು ವಾಹನ ಸವಾರರಿಗೆ ತೊಂದರೆ ಉಂಟಾಗ್ತಾ ಇದೆ. ದಿನನಿತ್ಯ ನೂರಾರು ವಾಹನ ಈ ಮಾರ್ಗದಿಂದ ಓಡಾಟವನ್ನ ಮಾಡುತ್ತದೆ. ರಿಕ್ಷಾ ಚಾಲಕರು ಈ ಮಾರ್ಗವಾಗಿ ರಿಕ್ಷಾವನ್ನ ಕೊಂಡು ಹೋಗಲು ನಿರಾಕರಿಸ್ತಾ ಇದ್ದಾರೆ. ತುರ್ತು ಕೆಲಸ ಕಾರ್ಯಗಳಿಗೆ ತೆರಳುವವರಿಗೆ ಸಮಯಕ್ಕೆ ಸರಿಯಾಗಿ ಹೋಗಲಾಗದೆ ತೊಂದರೆ ಅನುಭವಿಸುವಂತಾಗಿದೆ. ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಕೂಡಲೇ ಎಚ್ಚೆತ್ತುಕೊಂಡು ಈ ರಸ್ತೆಯನ್ನು ದುರಸ್ತಿಪಡಿಸಲು ಮುಂದಾಗಬೇಕಾಗಿದೆ. पदार वेंकटेश मुचंद है नेट इधर इल्लद है नेट रस्ते बरस बत्ती नीर उंतुंडु ಒಂಚೂರು 5 ಮೀಟರ್ ದಾತ ಒಂಚೂರು ರಸ್ತೆ ಸೈಡ್ ಬುಡ್ಪಾತ್ ಕೊಡ್ತಾರೆ ನೀರು ಲಾಗಿದ್ರಿ ನೀರು ಚೂರು ಬರಸ ಬತ್ತಿಗಳು ಉಂತುಂಡು ಅಂಜಿಂಜ ಬಬ್ಬಿನ ಗಾಡಿ ಬರ ನೀರು ರಟ್ಟಂದುಕೊಂಡು ಜನಗಳೆಲ್ಲ ತೊಂದರೆ ಮಾತೆಲ್ಲ ರೇಟೆ ಹೊತ್ತು ಒಂದು ಗಾಡಿ ಉಂತಾಡಪ್ಪನು ಪೋಯಿ ವರ್ಷ ಇಂಚನೆ ನೀರು ಏರಿ ಒಕ್ಕ ಹೊರ ಬತ್ತು ಒಂಚೂರು ಮಣ್ಣು ಬುಡ್ಪಾತ್ ಪೋಯಿರು ಅಣ್ಣವು ಕೂಡ ಜಿಗಿದ್ರೆ ಕೂಡ ಕೂಡ ಅಂಚನೆ ಆತನು ಒಂಜಿ ಈತೆ ಒಂಚು ದುಂಪೊಂಡು ಒಂಚೂರು ಹಾಕೊಂಡು ಅಡಿ ಈತೆ ಒಂಚೂರು ಬುಡ್ಪಾತ್ ಕುರಿ ಎರಡಲಾಗಿದ್ದಾನೆ ಚರಂಡಿ ಅಂಚಾದ ರಸ್ತೆ ಪೂರ ನಮ್ಮ ಈ ಮೇನ್ ರೋಡ್ ಬುರ್ದು ಹಳ್ಳಿ ಉಲೆ ರೋಡ್ ಅಂಚೆಲ್ಲ ಪಾಡು ಮಲ್ಲಜ್ಜಿ ಆಂಡ ಮೇನ್ ಸಾವಿರಾರು ಗಟ್ಟಲೆ ಗಾಡಿ ಬೊಪ್ಪಿನಲ್ಲ ರೋಡ್ ಇಂಚೆನೆ ಒಂದು ಸರಕಾರದ ಸಮಸ್ಯೆನ ಹತ್ತು ಮುಲ್ತ ಎಂಕಲ್ನ ಈ ಉನ್ನತ ಸಮಸ್ಯೆನ ಎಂಕಲೆಗೆ ಓಲಾಡ್ತಾ ಹಾಪುಜಿ ತೂಲಿ ಐನಾ ತುನ್ನೆ ನಂಜಿ ಬ್ಯಾಗ್ ಮಲ್ಪ ಎಂಕಲ ಮಾತಾಡೋಲ್ಲಂಜಿ ನುಂಡು